ಓ ಮಾತಿರ್ಲ ಎರ್ಲನ ಗಿಡ ನಕ್ಲು ಸೂರ್ಯದೇವಲ್ಲಿ ಏರ್ಲ ಎಲ್ಲಿ ಹತ್ತು ಏರ್ಲ ಮಲ್ಲೆಲ್ಲ ಹತ್ತು ಆಂಡ ಇತ್ತೆ ಒಂದಿತ್ತು ಗಿಡ ಒಂಜಿ ಸ್ಟೈಲ್ ಪನೋಡಾಂಡ ಪತ್ತನ ಪುಂಡಿ ಚೂರ್ಲ ಸಡಿಲ ಒಂದೇ ಅತೆ ಅವೇ ಪುಂಡಿಡು ಅಜ್ಜ ತತ್ತನಲ್ಲ ಎರ್ಲಿನ ಬುಡಂದ ಗಿಡ ಒಂದು ಬತ್ತನ ಒಂಜಿ ಸಂಗತಿ ಉಂಡತಂದು ಅತೆ ಒಂದು ಕಂಬಳ ಹಾ ಒಂದು ನಮ್ಮ ಜವಣೇರು ನಂದು ಹೊರ ಜೋರ್ದ ದಾಟಿ ನಂಗೆ ಮಾತ ಖುಷಿ ಆಪನ ವಿಷಯದಾದ ಕೆಂಡ ಇತ್ತು ಜನ ನಿಖಲು ಬೈದರ್ದ ಬಂಡ ಹಾ ರಡ್ಡು ಇರ್ಲುಲ ರಡ್ಡು ಜೊತೆ ಇರ್ಲುಲ ಸಮದಂಡಿ ಇರ್ಲು ಅತೆ ನಾಲ್ಲ ಪಾರ್ನ ಇರ್ಲಿ ಹಾ ಬಹುಮಾನ ಅಂದ್ ಪಂಡ್ಪುರ ಅದೃಷ್ಟ ಅತ್ತೆ ಈ ಅದೃಷ್ಟ ಎಂಚ ಬಂಡ ಹಾ ಒಂದಿತ್ತಲ್ಪ ಅಜತತ್ತು ಬೂರ್ನಗಲ ಅಂದು ಎಂಕ ಕುಸಿದಾದ ಬಂಡ ಅಜತತ್ತು ಬೂರ್ನಗ ಬಲ್ಲು ಕೊಡಿಟಾಪೇರು ಅಕ್ಕಲು ಗೊಂಡಿಡಾಪೇರು ಹಾ ಅಂಡ ಒಂದಿತ್ತ ಕುಸಿದಾದ ಬಂಡ ಅವನು ಬಲ್ಲು ಪಗರ್ದು ಎರ್ಲಿನ ಗಿಡನಗ ಆ ಪುಂಡಿಡ ಆ ಬಲ್ಲು ಪತ್ತೊಂದಿನ ಹಾ ಅವೇ ಸಡ್ಲು ಮಲ್ಪಂದೆ ಬೂರ್ನೆಲ್ಲ ಎರ್ಲು ಒಂಜಿ ಚೂರ್ಲ ಸ್ಪೀಡ್ ಕಮ್ಮಿ ಮಲ್ದಿಜ ಅತ್ತೆ ಇನ್ನು ನಮ್ಮ ಕಂಬಳದ ತಾಕತ್ತು ಇಂದು ಬಂದಿನಿ ನಂದು ವಂದಿತ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ಕಾರ. ಈಗ ಆಲ್ರೆಡಿ ನೀವು ತುಂಬಾ ಸುದ್ದಿಯಲ್ಲಿದ್ದೀರಾ. ಅಂದ್ರೆ ಈಗ ಕಂಬಳದಲ್ಲಿ ಹಗ್ಗವನ್ನ ಬಿದ್ದರೂ ಕೂಡ ನೀವು ಹಗ್ಗ ಬಿಡದೆ ನೀವು ಪ್ರಶಸ್ತಿಯನ್ನ ಗೆದ್ದಿದ್ದೀರಾ. ಸೊ ಮೊದಲನೇದಾಗಿ ನಿಮಗೆ ಕಂಗ್ರಾಟ್ಸ್. ಥ್ಯಾಂಕ್ ಯು. ಈಗ ವಂದಿತ್ ಶೆಟ್ಟಿ ನಿಮ್ಮ ಊರು ಏನು, ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮೂರು ಕುಂಬಳೆ ಅಂತ, ಕಾಸರಗೋಡು, ಬಂಬ್ರಾಣ ಬೈಲ್ ಅಂತ ಊರಿನ ಹೆಸರು. ನಾನು ಕೆಲಸ ಮಾಡೋದು ಕನ್ಸ್ಟ್ರಕ್ಷನ್, ಅಂದರೆ ನಂದೇ ದೊಡ್ಡಪ್ಪ ಅಂದು ಅವ್ರ ಜೊತೆ ಕೆಲಸ ಮಾಡೋದು. ಕೃಷ್ಣ ಶೆಟ್ಟಿ ಅಂತ ಅವ್ರ ಹೆಸರು. ಅವರೊಟ್ಟಿಗೆ ನಾನು ಕೆಲಸ ಮಾಡೋದು. ಮತ್ತು ಮನೆಯಲ್ಲಿ ಅಂದರೆ ಯಾರಿಲ್ಲ ಈಗ. ನಾನು, ನನ್ನ ತಮ್ಮ, ಅಜ್ಜಿ, ತಂದೆಯವರು ತೀರೋಗಿದ್ದಾರೆ, ತಾಯಿಯವರು ತೀರೋಗಿದ್ದಾರೆ. ಕೆಲಸ ನಾನು ಅದೇ ಮಾಡೋದು, ಕನ್ಸ್ಟ್ರಕ್ಷನ್. ಈಗ ಕಂಬಳದ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತ? ಆಸಕ್ತಿ ಅಂದರೆ ನಮ್ಮ ಮನೆಯಲ್ಲಿ ಮೊದಲು ಇತ್ತು ಕಂಬಳದ ಕೋಣ, 2008ರವರೆಗೆ ಇತ್ತು. ಮತ್ತು ಅಜ್ಜ ತೀರೋದ ಮೇಲೆ ಅದು ಸ್ಟಾಪ್ ಮಾಡಿದ್ದಾರೆ. ಮತ್ತು ಅಂದರೆ ಅಜ್ಜ ಇರುವವರೆಗೆ ಇತ್ತು ಕೋಣ, ಮತ್ತು ತಂದೆ ಇರುವವರೆಗೂ ಇತ್ತು ಕೋಣ, ಮತ್ತು ಸ್ಟಾಪ್ ಮಾಡಿದ್ವಿ. ಅದು ಆದಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಇರುವಾಗ ಇಂಟ್ರೆಸ್ಟ್ ಇತ್ತು ಒಳ್ಳೆ, ಮತ್ತು ಸ್ಟಾಪ್ ಆಯಿತಂತ ನಾವು ಅದನ್ನು ಬಿಟ್ಟಿದ್ವಿ. ಮತ್ತು ಒಂದು ದಿವಸ ಪೇಪರಲ್ಲಿ ನೋಡುವಾಗ ನನ್ನ ಅಣ್ಣ ನೋಡಿ ನನಗೆ ಹೇಳಿದರು, ಈ ಥರ ಇದು ಅಲ್ಲಿ ಕ್ಯಾಂಪ್ ನಡೀತಾ ಉಂಟು ಮೂಡುಬಿದ್ರೆಯಲ್ಲಿ, ನೀನು ಹೋಗಬೇಕು. ಕೇರಳದಿಂದ ಯಾರು ಹೋಗ್ತಾ ಇಲ್ಲ, ತುಂಬ 5 ವರ್ಷ ಆಯಿತು ಕ್ಯಾಂಪ್ ನಡೆಯುವುದು, ನಮ್ಮ ಕೇರಳದಿಂದ ಯಾರು ಹೋಗ್ತಾ ಇಲ್ಲ, ನೀನು ಹೋಗಬೇಕು ಒಬ್ಬ ಅಂದರು. ಅದಕ್ಕೆ ನಾನು ಹೇಳಿದೆ, ಮೊದಲಾದರೂ ನಾನು ಸ್ಪೋರ್ಟ್ಸಲ್ಲೆಲ್ಲ ಸ್ವಲ್ಪ ಹುಷಾರಿದ್ದೆ, ಇವಾಗ ಆಗಲ್ಲ ಅಂದೆ. ಇಲ್ಲ, ಅವರು ತುಂಬ ಒತ್ತಾಯ ಮಾಡಿ ರಾತ್ರಿ 12ಗಂಟೆಗೆ ನನಗೆ ಫೋನ್ ಮಾಡಿ ಹೇಳಿದ್ದು, ಬೆಳಗ್ಗೆ 5 ಗಂಟೆಗೆ ಹೋಗಲಿಕ್ಕೆ ಅಂತ ಅಲ್ಲಿಗೆ. ಅಂದರೆ 8 ಗಂಟೆಗೆ ಅಲ್ಲಿ ಮೂಡುಬಿದ್ರೆಗೆ ಮುಟ್ಟಬೇಕು. ನನಗೆ ಇಲ್ಲಿಂದ ಮೂಡುಬಿದ್ರೆಗೆ ತುಂಬ ದೂರ ಆಗ್ತದೆ, ಮತ್ತು ನನಗೆ ಕೇರಳದಿಂದ ಅಲ್ಲಿ ತುಂಬ ದೂರ ಆಗುತ್ತೆ. ಅಂದರೆ ನನಗೆ ಅಲ್ಲಿ ಎಲ್ಲಿ ಅಂತ ಸ್ಥಳ ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬೇಕಂತ. ಅದಕ್ಕೆ ನಾನು ಹೇಳಿದ್ದು ನಾನು ಹೋಗಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾನು ಬರ್ತೀನಿ ನಿನ್ನ ಜೊತೆ ಹೋಗುವ ಅಂತ. ಆಯಿತು ಒಂದು ಹೋಗು ನೋಡುವಾಗ ಅಲ್ಲಿ ಹೇಳಿದರು, ನಮಗೆ ಬೇಕಾದದ್ದು 25 ಜನ. ಅಲ್ಲಿ ಸೆಲೆಕ್ಷನ್ಗೆ ಅವತ್ತು ಬಂದದ್ದು 280 ಜನ ಬಂದಿದ್ದಾರೆ. ಅಲ್ಲಿ ಸೆಲೆಕ್ಷನ್ 280ರಲ್ಲಿ ಮಾಡೋದು 25ಇಂದ 30 ಜನ, 30 ಜನ. ಅವರಿಗೆ ಅದು ಸೆಲೆಕ್ಷನ್ ಮಾಡಲಿಕ್ಕೆ ತುಂಬ ಟಫ್ ಆಯಿತು. 2 ವಾರ ಸೆಲೆಕ್ಷನ್ ಮಾಡಿದರು. ಮೊದಲನೇ ದಿವಸ ಟ್ರ್ಯಾಕ್ ಅಂದರೆ ಇದೆ ಕಂಬಳದ ಗದ್ದೆಯಲ್ಲಿ ಓಡಿಸ್ತಾರೆ. ಒಂದು ಅಲ್ಲ ನಮ್ಮಲ್ಲೇ ಕಾಂಪಿಟೇಷನ್ ಮಾಡಿಸ್ತಾರೆ, ನೀರಲ್ಲಿ ಓಡಲಿಕ್ಕೆ. ಅದರಲ್ಲಿ ಫಸ್ಟ್ ಹೋದ ದಿವಸದಲ್ಲಿ ನಾನು ಒಂದು ದಿವಸದಲ್ಲಿ ಸೆಲೆಕ್ಷನ್ ಆದೆ. ಮತ್ತು ಮರು ದಿವಸ ಮತ್ತೆ ಹೇಳಿದರು 1 ವಾರ ಬಿಟ್ಟು ಬರಲಿಕ್ಕೆ. ಅವತ್ತು ಕೂಡ ಹೋಗಿ ಸೆಲೆಕ್ಷನ್ ಆದೆ. ಅದರಲ್ಲಿ 25ರಲ್ಲಿ ನಾನು ಒಬ್ಬ ಆದೆ. ಅದು ನಂತರ 15 ದಿವಸ ನಮಗೆ ಅಲ್ಲಿ ಕ್ಯಾಂಪ್ ನಿಲ್ಲಕ್ಕೆ ಹೇಳಿದರು, 15 ದಿವಸ ನಿಲ್ಲಬೇಕು ನೀವು ಅಂತ. ಮತ್ತೆ ತರಬೇತಿ ಸ್ಟಾರ್ಟ್ ಆಗೋದು. ಮೊದಲು ನಿಮಗೆ ಕ್ಯಾಂಪಲ್ಲಿ ತರಬೇತಿ ಏನಿಲ್ಲ. ಕ್ಯಾಂಪಲ್ಲಿ ನಮ್ಮದೇ ನಾವು ಇದು ನೋಡ್ಬೇಕು, ಅವ್ರು ನೋಡ್ತಾರೆ. ಫಿಸಿಕಲ್ ಟೆಸ್ಟ್, ಡಾಕ್ಟರ್ನವರೆಲ್ಲ ಬರುತ್ತಾರೆ. ನಮಗೆ BP, ಪ್ರೆಷರ್, ಶುಗರ್, ಇಂಜುರಿ ಎಲ್ಲ ಇದ್ದರೆ ಅದೆಲ್ಲ ಮಾಡೋದಿಲ್ಲ, ಕನ್ಸಲ್ಟ್ ಮಾಡೋದಿಲ್ಲ, ಅವರು ರಿಜೆಕ್ಟ್ ಮಾಡ್ತಾರೆ. ಮತ್ತು ಹೈಟ್ ನೋಡ್ತಾರೆ, ವೆಯ್ಟ್ ನೋಡ್ತಾರೆ, ಚೆಸ್ಟ್, ಬಾಡಿ ಎಲ್ಲ ನೋಡ್ತಾರೆ. ಮತ್ತು ಆಲ್ವಾಸ್ನ PT ಮಾಸ್ಟರ್ನವರೆಲ್ಲ ಬರುತ್ತಾರೆ. ಅವರು ಹೀಗೆ ಸ್ಪೋರ್ಟ್ಸಿನದೆಲ್ಲ ಅವರು ಇದು ಮಾಡೋದು, ಅಲ್ಲಿಂದ ಸೆಲೆಕ್ಷನ್ ಮಾಡೋದು. ಮತ್ತು ನಮಗೆ ಅದೇ 15 ದಿವಸ ಕ್ಯಾಂಪಲ್ಲಿ ನಿಲ್ಲಿಕ್ಕೆ ಹೇಳಿದರು. 15 ದಿವಸ ನಿಲ್ಲೋದು ಬೆಳಗ್ಗೆ 5 ಗಂಟೆಗೆ ಇಳಿಸ್ತಾರೆ. ಎದ್ದು ಯೋಗ ಮಾಡಬೇಕು. ಮತ್ತು ಯೋಗ ಆದಮೇಲೆ ಇಲ್ಲಿ ರೋಡು ಮೂಡುಬಿದ್ರೆ ರೋಡಲ್ಲಿ ಒಂದು 5-6-7 ಕಿಲೋಮೀಟರ್ ಎಲ್ಲ ಓಡಿಸ್ತಾರೆ. ಮತ್ತು ಒಂದು ಚಹಾ ಕೊಡ್ತಾರೆ, ಖಾಲಿ ಚಹಾ ಕೊಡ್ತಾರೆ. ಮತ್ತು ಟ್ರ್ಯಾಕಲ್ಲಿ ಅದೇ ಗದ್ದೆಯಲ್ಲಿ ಅಲ್ಲಿ ಓಡಿಸ್ತಾರೆ. ಮತ್ತು ಅಲ್ಲಿ ಎಕ್ಸಸೈಸ್ ಮಾಡಿಸ್ತಾರೆ. ಅದೆಲ್ಲ ಆದಮೇಲೆ ಮತ್ತೆ ತಿಂಡಿ ಚಹಾ ಬರುತ್ತೆ. ತಿಂಡಿ ಚಹಾ ತಿಂದು
ನಮಗೊಂದು 5 ನಿಮಿಷ ರೆಸ್ಟ್ ಕೊಡ್ತಾರೆ. ಅದಾದಮೇಲೆ ಈ ಕೋಣಗೆ ಉಪಯೋಗಿಸುವ ಹಗ್ಗ, ಬೆತ್ತ ಅದನ್ನೆಲ್ಲ ಹೇಗೆ ತಯಾರು ಮಾಡೋದು ಅದು ಹೇಳಿಕೊಡ್ತಾರೆ. ಮತ್ತು ಕೋಣ ಸಾಕುವುದು ಹೇಗೆ ಕೂಡ ಹೇಳಿಕೊಡ್ತಾರೆ. ಕೋಣಗೆ ಏನು ಹಾಕಬೇಕು, ಕೋಣ ಕೂಡ ಬಂದಿರುತ್ತದೆ, ಕೆಲವು ಸಣ್ಣ ಸಣ್ಣ ಮರಿಗಳೆಲ್ಲ ಬಂದು ಅಲ್ಲಿ ಅವರದನ್ನು ನಿಲ್ಲಿಸ್ತಾರೆ. ಅಲ್ಲಲ್ಲ ಅದೇ ಜೂನಿಯರ್ ಅಂದರೆ ಇವತ್ತಾನೆ ರೆಡಿ ಆಗಬೇಕಷ್ಟೇ. ಕೋಣನೆಲ್ಲ ತಂದಿಡ್ತಾರೆ, ಅದನ್ನೆಲ್ಲ ಕಾಣಿಸ್ತಾರೆ, ಹೀಗೆ ಮಾಡಬೇಕು, ಅದಕ್ಕೆ ಹೀಗೆ ತಿನ್ನಿಸ್ಬೇಕು. ಅಂದರೆ ನಮಗೆ ಬ್ಯಾಚ್ ಮಾಡಿರ್ತಾರೆ. ಕೋಟಿ ಚೆನ್ನೈ ಲವಕುಶ ಅಂತ. ಆ ಕೋಟಿಯಲ್ಲಿ ಒಂದು 10 ಜನ, ಒಂದು 7 ಜನ, ಚೆನ್ನೈದಲ್ಲಿ ಒಂದು 7 ಜನ, ಹಾಗೆ 4 ಬ್ಯಾಚ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಚಿನವರಿಗೆ ಒಂದೊಂದು ದಿವಸ ಒಂದೊಂದು ಕೆಲಸ ಕೂಡ ಕೊಡ್ತಾರೆ. ಎಂಥ ಕೆಲಸ ಅಂದರೆ ಒಂದು ಬ್ಯಾಚಿನವರಿಗೆ ಅವತ್ತು ಫುಲ್ ಅಡಿಗೆ ಕೆಲಸ ಕೊಡ್ತಾರೆ, ಒಬ್ಬರಿಗೆ ಫುಲ್ ಕ್ಲೀನಿಂಗ್ ಕೆಲಸ ಕೊಡ್ತಾರೆ, ಒಬ್ಬರಿಗೆ ಕೋಣವನ್ನು ಕ್ಲೀನ್ ಮಾಡೋ ಕೆಲಸ ಕೊಡ್ತಾರೆ, ಅದನ್ನು ಸ್ನಾನ ಮಾಡಿಸುವುದು, ಅದಕ್ಕೆ ಎಣ್ಣೆ ಹಾಕುವುದು ಅದೆಲ್ಲ ಕೆಲಸ ಕೊಡ್ತಾರೆ. ಒಬ್ಬರಿಗೆ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾರೆ, ಸ್ಟೇಜಲ್ಲಿ ಅವತ್ತು ಭಾಷಣ ಇದು ಮಾಡಬೇಕು, ಎಲ್ಲ ಕಾರ್ಯಕ್ರಮದೆಲ್ಲ ಮಾಡಬೇಕು, ಅದೆಲ್ಲ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರ್ತದೆ. ಮತ್ತು ಅದು 15 ದಿವಸ ನಮಗೆ ಪ್ಯೂರ್ ವೆಜ್ ಇರುತ್ತೆ 15 ದಿವಸ. ಇಲ್ಲ, 1 ರೂಪಾಯಿ ಯಾವುದು ತಗೊಳ್ಳಲ್ಲ, ಯಾವುದು ಇಂಪ್ಲಾನ್ಸ್ ಕೂಡ ಆಗಲ್ಲ. ಒಬ್ಬ ಕೋಣದ ಯಜಮಾನ ಮಗ ಕೂಡ ಓಡುದಾದ್ರೂ ಅವನಿಗೆ ಇಂಪ್ಲಾನ್ಸ್ ಇಲ್ಲ, ಅವನು ಕೂಡ ಇದರಲ್ಲೇ ಸೆಲೆಕ್ಷನ್ ಆಗಿ ಆಗಬೇಕು. ಇಂಪ್ಲಾನ್ಸ್ ಏನು ಮಾಡಲ್ಲ ಅವರು. ಆ ಥರ ಸೆಲೆಕ್ಷನ್ ಆಗಿ ಮತ್ತು 15 ದಿವಸ ಅಲ್ಲಿ ನಿಂತು ತುಂಬ ಸೆಲೆಕ್ಷನ್, ಅಲ್ಲಿ 15 ಸೆಲೆಕ್ಷನ್ ಕೂಡ ತುಂಬ ಟಫ್ ಇದೆ. 15 ದಿನ ನಿಲ್ಲೋದು ಕೂಡ ತುಂಬ ಟಫ್ ಇದೆ. ಅಂದರೆ ಹೋಗ್ಲಿಲ್ಲ ಯಾರು, ಹೇಗಾದರೂ ನಿಲ್ತಾರೆ. ಅಂದರೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಹೇಳಿ ಯೋಗ ಎಲ್ಲ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಯೋಗ ಎಲ್ಲ ನಮಗೆ ಮಾಡದವರಿಗೆ ಮಾಡುವಾಗ ಕಾಲೆಲ್ಲ ಮಡಚುವಾಗ ತುಂಬ ನೋವಾಗುತ್ತೆ. ಮತ್ತು ಕೋಣ ಓಡಿಸೋದು ಕೂಡ ಹೇಳಿಕೊಡ್ತಾರೆ, ಹೇಗೆ ಕೋಣವನ್ನು ಓಡಿಸಬೇಕು, ನೀವು ಹೇಗೆ ಹಗ್ಗ ಹಿಡಿಬೇಕು ಅದೆಲ್ಲ ಹೇಳಿಕೊಡ್ತಾರೆ. ಎಲ್ಲ ಹೇಳಿಕೊಡ್ತಾರೆ. ಅದೇ ಒಬ್ರಂದ್ರೆ ಕೋಶಾಧಿಕಾರಿ ಅಲ್ಲೇ ಇರ್ತಾರೆ, ಸರಪಾಡಿ ಅಪ್ಪಣ್ಣ ಅಂತ, ಅವರು ಅಲ್ಲೇ ಇರೋದು. ಅದರಲ್ಲಿ ಈ ಕ್ಯಾಂಪಿನ ತುಂಬ ಜನ ಇದ್ದಾರೆ, 11 ಜನ ಇದ್ದಾರೆ ಅವರು. ಅದು ಮೇಯ್ನ್ ಗುಣಪಾಲ್ ಕಡಂಬರ್ ಅವರು ಡೈಲಿ ಹೋಗಿ ಬರುತ್ತಾ ಇರ್ತಾರೆ. ಅಂದರೆ ಈ ಸರಪಾಡಿ ಅಪ್ಪಣ್ಣ ಅಲ್ಲೇ ನಿಲ್ಲೋದು. ಮತ್ತು ವಿಶ್ವನಾಥ ಪ್ರಭುಕುಲು ಅವರೆಲ್ಲ ಇದ್ದಾರೆ, ಅವರೆಲ್ಲ ಅಲ್ಲೇ ಇರ್ತಾರೆ. ಮತ್ತು ನಮಗೆ ಕೋಣವನ್ನು ಓಡಿಸೋದೆಲ್ಲ ಅಲ್ಲಿ ಹೇಳಿಕೊಡ್ತಾರೆ. ಕೋಣ ಬಿಡಲಿಕ್ಕೆಲ್ಲ ಅಲ್ಲಿ ಜನ ಬರ್ತಾರೆ, ಅಂದರೆ ಗಂತಲ್ಲಿ ನಿಲ್ಲಿಸಿ ಬಿಡಬೇಕು, ಬೇರೆಯವರು ಬಿಡ್ತಾರೆ, ಅದೆಲ್ಲ ಅವರು ಬಿಡ್ತಾರೆ, ನಾವು ಓಡಿಸ್ಬೇಕು 15 ದಿವಸ ಅಲ್ಲೇ. ಹೈಟ್ ಇದೆ, ವೆಯ್ಟ್ ಅಂದರೆ ಸ್ವಲ್ಪ ಆದರೂ ಬೇಕು, ಒಂದು ಕಮ್ಮಿ ಅಂದರೆ 65 ಮೇಲೆ ಬೇಕು. 6 ಇದ್ದಾರೆ ಈಗ, ವೆಯ್ಟ್ ಕಮ್ಮಿ ಅವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ನನ್ನ ಲೆಕ್ಕದಲ್ಲಿ ಒಂದು 65 ಮೇಲೆ ಬೇಕು. 70 ಹೇಳ್ತಾರೆ, ಆದರೂ 65 ಮೇಲೆ ಬೇಕೆ. ಅಂದರೆ 70 ಈಗ ಸಣ್ಣ ಒಂದು 18-20 ಏಜ್ ಅವರೆಲ್ಲ ಅಷ್ಟು ಬೇಗ 70 ಎಲ್ಲ kg ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ 65 ಇದ್ದಾರೆ. ಅಂದರೆ ವೆಯ್ಟ್ ಅಂದರೆ ಹೈಟ್ ಅಂದರೆ ಬೇಕು, 5 ಪಾಯಿಂಟ್ ಆದರೂ ಬೇಕು, 5 ಮೇಲೆ ಬೇಕು. ಈಗ ನೀವು ಕಂಬಳ ಓಟಗಾರರಾಗಿ ನೀವು ಆದ ನಂತರ ನೀವು ಮೊದಲು ಓಡಿಸಿದ ರೇಸ್ ಎಲ್ಲಿ, ಅಂದರೆ ಎಲ್ಲಿ ಓಡಿಸಿದ್ರಿ? ನಾನು ಅದೇ ಕ್ಯಾಂಪಲ್ಲಿ ಅಲ್ಲೇ ಓಡಿಸಿದ್ದು, ಕ್ಯಾಂಪಲ್ಲಿ. ಅಂದರೆ ಕ್ಯಾಂಪಿಂದು ಆ ಮರಿಗಳನ್ನು ಓಡಿಸ್ತಾ ಇದ್ದೆ. ಅಲ್ಲಿ ಬೇರೆ ಕೋಣದವರು ಪ್ರಾಕ್ಟೀಸ್ಗೆ ತೆಕೊಂಡು ಬರ್ತಾ ಇದ್ರು. ಆವಾಗ ನಮ್ಮನ್ನು ಯಾರದಾದ್ರೂ ಒಳ್ಳೆ ಅಲ್ಲಿ ಕ್ಯಾಂಪಲ್ಲಿ ಯಾರಾದರೂ ಹುಡುಗರು ಒಳ್ಳೆ ಓಡುವವರು ಕಂಡ್ರೆ ಅವರ ಒಳ್ಳೆ ಕೋಣವನ್ನು ಒಮ್ಮೆ ಕೊಡ್ತಾರೆ, ಒಮ್ಮೆ ಓಡಲಿ ಇವನು ನೋಡುವ ಅಂತ. ಅಂದರೆ ನನಗೆ ಅವತ್ತೊಂದು ದಿವಸ ಈ ಅಡ್ಡಾಲಗೆಯ ಕೋಣವನ್ನು ಅವರು ಅಡ್ಡಾಲಗೆಗೆ ಪ್ರಾಕ್ಟೀಸ್ ಮಾಡೋಕ್ಕಿಂತ ಮೊದಲು ಈ ನುಗಕ್ಕೆ ಹಗ್ಗ ಕಟ್ಟಿ, ಅನ್ನುವ ಮರ ಏನು ಕಟ್ಟಲಿಕ್ಕಿಲ್ಲ, ಖಾಲಿ ಹಗ್ಗ ಕಟ್ಟಿ ಒಮ್ಮೆ ಓಡಿಸ್ತಾರೆ. ಆ ಓಡಿಸುವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಮಧ್ಯಾಹ್ನ ಫ್ರೀ ಟೈಮಲ್ಲಿ. ಆವಾಗ ನನ್ನ ಅಪ್ಪನ ಕರ್ಕೊಂಡು ಹೋದ್ರು, ಬಾ ನೀನು ಅದರಲ್ಲಿ ಓಡಿಸೊಮ್ಮೆ ಅಂತ. ನನಗೆ ಇದು ಕೂಡ ಹೆದರಿಕೆ ಆಯಿತು, ಅದು ದೊಡ್ಡ ಕೋಣ ಒಳ್ಳೆ ಓಡ್ತಲ್ಲ. ನಾನು ಹೋದೆ, ನನಗೆ ಹಗ್ಗ ಕೂಡ ಹಿಡಿಲಿಕ್ಕೆ ಹೇಗಂತ ಗೊತ್ತಿಲ್ಲ. ಅದು ನನಗೆ ಕೊಳಕೆ 20 ಆನಂದ ಅಂತ ಇದ್ದಾರೆ, ತುಂಬ ಓಡಿಸಿದವರು, ಮೊದಲು ಇವಾಗ ಕೂಡ ಓಡಿಸ್ತಾ ಇದ್ದಾರೆ, ಸ್ವಲ್ಪ ಏಜ್ ಆಗಿದೆ, ಒಳ್ಳೆ ಓಟಗಾರ ಅವರು. ಅವರು ನನಗೆ ಹೇಳಿಕೊಟ್ರು. ಅವತ್ತು ಕೋಣವನ್ನು ಬಿಡಲಿಕ್ಕೆ ಕೂಡ ಕಡಂದಲ್ಲಿ ದಾಮಣ್ಣ ಅವರೆಲ್ಲ ಇದ್ದರು, ಮತ್ತು ಇವರು ಅಪ್ಪಣ್ಣ ಪ್ರಭುಕುಲ ಅವರು. ಅವತ್ತು ಓಡಿದ್ದೆ ನಾನು. ಓಡುವಾಗ ನನ್ನನ್ನು ತುಂಬ ಜನ ಕರೆದ್ರು, ಮತ್ತೆ ದೊಡ್ಡ ದೊಡ್ಡ ಕೋನದವರು, ನೀವು ನನ್ನ ಸೀಸನ್ಗೆ ನಮ್ಮಲ್ಲಿ ಓಡಿಸ್ಲಿಕ್ಕೆ ಬರಬೇಕಂತ. ಆದರೂ ನಾನು ಇಲ್ಲ, ನನಗೆ ಮೊದಲೇ ಈ ಸರಪಡಿ ಅಪ್ಪಣ್ಣ ಮತ್ತು ವಿಶ್ವನಾಥ ಪ್ರಭುಕುಲ್ ನನ್ನ ಹತ್ರ ಹೇಳಿದ್ರು, ನೀನು ಇವರ ಕೋಣವನ್ನು ಓಡಿಸಬೇಕು, ನಿನ್ನ ಕ್ಯಾಂಪ್ ಕಳೆದ ಮೇಲೆ ನಿನ್ನ ಅಂದಲಿಕ್ಕೆ ಶ್ರೀಕಾಂತ್ ಭಟ್ರ ಅವರ ಕೋಣವನ್ನು ಓಡಿಸ್ಬೇಕಂತ. ಆಯ್ತು ಅಂದಿದ್ದೆ. ನನಗೆ ಅವತ್ತು ಕ್ಯಾಂಪ್ ಆಗಿ ನಿಮಗೆ ಕೋಣ ಕೊಡೋದಂದರೆ ಸ್ವಲ್ಪ ಒಳ್ಳೆ ಸಂತೋಷ ಆಗೋ ವಿಷಯ, ಯಾರು ಕೊಡುವುದಿಲ್ಲ ದೊಡ್ಡ ದೊಡ್ಡ ಕೋಣವನ್ನೆಲ್ಲ.
ಆವಾಗ ನಾನು ಈಗ ಅಂದರೆ ಕ್ಯಾಂಪಲ್ಲಿ ಯಾರ್ದು ಕೋಣವಂತ ನೋಡಲಿಕ್ಕೂ ಕೂಡ ನಮಗೆ ಮೊಬೈಲ್ ಕೊಡಲ್ಲ ಯೂಸ್ ಮಾಡಲಿಕ್ಕೆ. ಮೊಬೈಲ್ ಕೊಡ್ತಾರೆ, ಒಂದು ಅರ್ಧ ಗಂಟೆ ಮೊಬೈಲ್ ಕೊಡ್ತಾರೆ ಮನೆಯವರಿಗೆ ಫೋನ್ ಮಾಡಲಿಕ್ಕೆ ಅಷ್ಟೇ, ರಾತ್ರಿ 9 ಗಂಟೆಯಿಂದ 9:30. ಅಂದರೆ ಬಾಕಿ ಟೈಮ್ ಆದರೂ ಮೊಬೈಲ್ ಕೊಟ್ಟರೆ ನಾವು ನೋಡ್ಬೋದಿತ್ತು ಯೂಟ್ಯೂಬಲ್ಲಿ ಆದರೂ. ಇದು ಯಾವುದು ನೋಡಲಿಕ್ಕೆ ಸಿಗಲಿಲ್ಲ. ಮತ್ತು ನನಗೆ ಕ್ಯಾಂಪ್ ಆದಮೇಲೆ 2-3 ಕೋಣದವರ ಕುದಿಗೆಲ್ಲ ಹೋದೆ. ಮತ್ತು ಒಂದು ದಿವಸ ಅವರೇ ನನಗೆ ಶ್ರೀಕಾಂತ್ ಭಟ್ರೆ ಫೋನ್ ಮಾಡಿದರು, ನಮ್ಮದು ಕುದಿ ಇದೆ ಪ್ರಾಕ್ಟೀಸ್, ನೀನು ಬರಬೇಕಂತ. ಆಯ್ತು ಅಂದೆ, ಮಿಯಾರಲ್ಲಿ ಅಂದರು. ಹೋದೆ, ಹೋಗಿ ನೋಡುವಾಗ ನಂದಲ್ಲಿಗೆ ಶ್ರೀಕಾಂತ್ ಭಟ್ರೆ ಇವರಂತ ನಮಗೆ ಅವತ್ತೇ ಗೊತ್ತಾದದ್ದು. ಅವ್ರ ಕೋಣ ಕೂಡ ದೊಡ್ಡ ದೊಡ್ಡದು ಕೋಣ ಇತ್ತು. ಸ್ವಲ್ಪ ಹೆದರಿಕೆ ಆಯಿತು ಅದನ್ನು ನೋಡಿ. ನಾನು ಮೊದಲೇ ಹೇಳಿದೆ ಅಣ್ಣನ ಹತ್ರ, ನಾವು ಇದು ಆಗಲ್ಲ, ನಾನು ಹೋಗುವ, ಇಷ್ಟು ದೊಡ್ಡ ಕೋಣವನ್ನೆಲ್ಲ ನನ್ನಿಂದ ಓಡಿಸೋಕೆ ಕಷ್ಟ ಆಗ್ಬೋದು. ಮತ್ತೆ ಇಲ್ಲ, ನೀನು ನಿಲ್ಲು, ಏನಾಗೋದಿಲ್ಲ, ನೀನು ಹೋಗುದಿಲ್ಲ ಅಂತ ನಿಲ್ಲಿಸಿ ನಿಂತರು. ಅಲ್ಲಿ ಅಂದರೆ ನನಗೆ ದೊಡ್ಡ ಫಸ್ಟ್ ಅವರು ಹಗ್ಗ ಕೊಟ್ಟರು. ಫಸ್ಟ್ ಅಲ್ಲಿ ಬಿದ್ದೆ ನಾನು, ಫುಲ್ ಓಡಲಿಕ್ಕೆ ಆಗಲಿಲ್ಲ, ಮಧ್ಯದಲ್ಲೇ ಬಿದ್ದೆ. ಮತ್ತೆ ಓಡಿದೆ, ಫುಲ್ ಓಡಿದೆ. ಮತ್ತು ಹಾಗೆ ಓಡಿ 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 ಈಗ ಸೆಟ್ಟಾಗಿ ಮತ್ತೆ ಇದಕ್ಕೆ ಕಾಂಪಿಟೇಷನ್ಗೆ ನಮ್ಮದು ಕಳೆದ ವರ್ಷ ಫಸ್ಟ್ ಕಂಬಳ ಒಕ್ಕಡಿಗೋಳಿ ವೀರ ವಿಕ್ರಮ. ಅದರಲ್ಲಿ ನಮ್ಮದು ಹಗ್ಗ ಹಿರಿಯದಲ್ಲಿ ನಂದಲಿಕೆ ಶ್ರೀಕಾಂತ್ ಭಟ್ರದ್ದು ಫಸ್ಟ್ ಸೆಕೆಂಡ್ ನಮಗೆ ಸಿಕ್ಕಿದ್ದು. ಅದರಲ್ಲಿ ಬಿ ಕೋಣ ಓಡಿಸಿದ್ದು ನಾನು, ಎ ಕೋಣ ಓಡಿಸಿದ್ದು ಪಟ್ಟೆ ಗುರುಚರಣ ಅಂತ ಅವ್ರು ಓಡಿಸಿದ್ದು, ಬಿ ಕೋಣ ನಾನು ಓಡಿಸಿದ್ದು. ಅದರಲ್ಲಿ ನಮಗೆ ಫಸ್ಟ್ ಸೆಕೆಂಡ್ ನಮಗೆ ಸಿಕ್ಕಿತ್ತು. ಹಾಂ, ತುಂಬ ಖುಷಿ ಆಯಿತು. ನಾನು ಅಂದರೆ ಫಸ್ಟ್ ಟೈಮ್ ಹೋಗಿ ಕರೆಗೆ ಇಲ್ದದೆ ಫಸ್ಟ್ ಅವತ್ತೇ ನಮಗೆ ಫಸ್ಟ್ ಸೆಕೆಂಡ್ ಸಿಕ್ಕಿದೆ ಅಂದರೆ ತುಂಬ ಇದಾಯಿತು. ಅಂದರೆ ಸಾಲಲ್ಲಿ ಎಲ್ಲ ಗುರುಚರಣ ಅವರು ಓಡಿಸಿದ್ರು. ಫೈನಲ್ ನಮ್ಮದೇ ಬಂದ ಕಾರಣ ಫೈನಲ್ ರೇಸ್ ಇರಲಿಲ್ಲ. ಅದು ಒಂದು ನಾನು ಓಡಿಸಿದ್ದು, ಒಂದು ಅವರು ಓಡಿಸಿದ್ರು. ಚಾನ್ಸ್ ಜತ್ತಿ ಸುತ್ತು ಎಲ್ಲ ನಾನು ಓಡಿಸಿದ್ದು. ಅದು ಆದಮೇಲೆ 1-2 ಕಂಬಳ ನಾವು ಸೋತ್ವಿ. ಮತ್ತು ಮಿಯಾರಲ್ಲಿ ಇನ್ನು ಬರುವ ಭಾನುವಾರ ಆಗುವ ಕಂಬಳದಲ್ಲಿ ಕಳೆದ ವರ್ಷ ಭಟ್ರು ನೇಗಿಲಲ್ಲಿ ಕೂಡ ಇಟ್ಟರು. ನೇಗಿಲಲ್ಲಿ ನಾನೇ ಓಡಿಸಿದೆ. ಅದರಲ್ಲಿ ನನಗೆ ಸೆಕೆಂಡ್ ಮೆಡಲ್ ಬಂತು. ಒಳ್ಳೆ ಕೋಣ ಇದ್ದು ಆದರೂ ನಾನು ಒಳ್ಳೆ ಓಡಿದೆ ನನ್ನ ಕೋಣ. ಅದು ನನಗೆ ಸೆಕೆಂಡ್ ಮೆಡಲ್ ಬಂತಲ್ಲಿ. ಅವತ್ತು ಸೆಕೆಂಡ್ ಮೆಡಲ್ ಭಟ್ರೇನ ಹೆಸರಲ್ಲಿ ಇರಲಿಲ್ಲ, ನನಗೆ ಶ್ರೀಕಾಂತ್ ಭಟ್ರ ಹೆಸರಲ್ಲಿ ಇರಲಿಲ್ಲ. ಶಿರ್ಲಾಲು ನಡಿಬೆಟ್ಟು ಪದ್ಮರಾಜ ಹೆಗ್ಡೆ ಅವರ ಹೆಸರಲ್ಲಿತ್ತು. ಅವತ್ತು ಕೂಡ ನಾನು ಅಂದರೆ ಕೋಣ ಈಗ ನನಗೆ ಪ್ರೈಸ್ ಬರಬೇಕಾದ್ರೂ ಅದರಿಂದ ತುಂಬ ಜನ ಇದ್ದಾರೆ. ಇವಾಗ ನಮ್ಮ ಕೋಣ ಬಿಡುವವರಾಗಲಿ, ಇವಾಗ ಬಿಡಲಿಕ್ಕೆ 3 ಜನ ಇದ್ದಾರೆ. ಒಂದು ಕಡಂದಲ್ಲಿ ದಾಮಣ್ಣ, ಒಂದು ಮುನ್ಕೂರು ದಿಲೀಪಣ್ಣ, ಪೊರ್ಬುಲು, ಅವರು 3 ಜನ ಇದ್ದಾರೆ. ಹಾಗೆ ಮತ್ತು ಕೋಣವನ್ನು ಹೀಗೆ ಗಂತಲ್ಲಿ ಬಿಡಿ ಆಗುವಾಗ ಒಂದು ಈ ಬಿಡುವ ಕೋಣಕ್ಕೆ 1-2 ಪೆಟ್ಟು ಕೊಡ್ಲಿಕ್ಕೆ ಉಂಟು. ಆವಾಗ ಅದಕ್ಕೆ ಕೂಡ ಇಬ್ಬರು ಜನ ಇದ್ದಾರೆ. ಒಂದು ನಕ್ರೆ ಜಯಕರ್ ಮಡಿವಾಲ್ ಅಂತ, ಒಂದು ಹಿರೇಬೆಟ್ಟ ಆಕಾಶ್, ಮತ್ತೊಂದು ನಮ್ಮ ಮತ್ತೊಂದು ಕೋಣ ಓಡಿಸುವವರು ಪಟ್ಟೆ ಗುರುಚರನ್ ಅಂತ. ಆವಾಗ ಎಲ್ಲ ನಮ್ಮ ಟೀಮ್ ಅಂದರೆ ಒಳ್ಳೆ ಟೀಮ್, ಯಾರನ್ನು ಇದು ಮಾಡಲಿಲ್ಲ. ಶರತ್ ಅನ್ನ ಇರಬೇಕು, ಕೋಣ ಜೊತೆ ಕೂಡ ಬೇಕು. ಅಂದರೆ ನಾವು ಎಷ್ಟು ಓಡಿದ್ರು ವೇಸ್ಟೇ. ಕೋಣ ಎಷ್ಟು ಓಡಿದೆ ಆ ಕೋಣದ ಹಿಂದೆ ನಮಗೆ ಓಡಲಿಕ್ಕೆ ತಾಕತ್ ಬೇಕು ಅಷ್ಟೇ. ನಾವು ಕೋಣದಿಂದ ಮುಂದೆ ಓಡಿದ್ರು ಏನಾಗಲಿಕ್ಕಿಲ್ಲ. ಕೋಣ ಎಷ್ಟು ಓಡುತ್ತೆ ಅಷ್ಟು ಓಡಲಿಕ್ಕೆ ನಮಗೆ ತಾಕತ್ ಬೇಕು ಅಷ್ಟೇ. ಅದರ ಒಂದು ಹಗ್ಗ ಹಿಡಿಯುವ ಪವರ್ ಬೇಕು. ಆದ್ರೆ ನಿನ್ನೆ ಮುಲ್ಕಿ ಕಂಬಳದಲ್ಲಿ ಓಡುವಾಗ ನೀವು ಜಾರು ಬಿದ್ರಿ. ಒಂದು ಅರ್ಧ 80 ಮೀಟರ್ ಇದ್ದ ರೇಸ್, 80 ಮೀಟರ್ ಅಲ್ಲ ಅದಲ್ಲ 150 ಟ್ರ್ಯಾಕ್. ಅದರಲ್ಲಿ ಇನ್ನು 80 ಮೀಟರ್ ಬಾಕಿ ಇದ್ದಾಗ ನೀವು ಬಿದ್ದದ್ದು. ಅದು ಬೀಳಿಕ್ಕೆ ಕಾರಣ ಅಂದರೆ ನನಗೆ ಜಾರಿತ್ತು, ಸ್ವಲ್ಪ ಸ್ಕಿಡ್ ಆಯಿತು. ಮತ್ತು ಕೋಣದ ಕಾಲು ಸ್ವಲ್ಪ ತಾಗಿದ್ದು ನನಗೆ. ನಾನು ಅಂದರೆ ಅದರ ಹತ್ತಿರ ಹಗ್ಗ ಇಟ್ಟಿದ್ದೆ. ಆವಾಗ ನನಗೆ ತಾಗಿ ಅದು ನಾನು ಸ್ಲಿಪ್ ಆದೆ. ಹಾಗೆ ನಾನು ಬಿದ್ದಂದರೆ ನಮ್ಮ ಕೋಣ ತುಂಬ ಮುಂದೆ ಇದೆ, ಆ ಕೋಣದಿಂದ ನಮ್ಮ ಕೋಣ ಮುಂದೆ ಇದೆ. ನಾನು ಆ ಹಗ್ಗ ಬಿಟ್ಟರೆ ನಮ್ಮ ಕೋಣ ಓಡೋದು ಸ್ವಲ್ಪ ಸ್ಲೋ ಆಗುತ್ತೆ, ಸ್ವಲ್ಪ ಅಂದರೆ ತುಂಬ ಸ್ಲೋ ಆಗುತ್ತೆ. ಇವಾಗ ಓಡುವವರು ಕೋಣ ಎಷ್ಟು ಮುಖ್ಯ ಅಷ್ಟೇ ಓಡುವವರು ಕೂಡ ಮುಖ್ಯ. ಕೋಣದಿಂದ ತಪ್ಪು ಆಗುತ್ತೆ ತುಂಬ, ಅಷ್ಟೇ ಓಡುವವರಿಂದ ತಪ್ಪು ಕೂಡ ಆಗುತ್ತೆ. ನಾನು ಮೊನ್ನೆ ಮುಲ್ಕಿಯಲ್ಲಿ ಹಗ್ಗ ಬಿಟ್ಟಿದ್ರೆ ನನ್ನ ಭಾಗ್ಯಕ್ಕೆ ಕೋಣ ಕೂಡ ಪಾಸ್ ಆಗಲಿಕ್ಕೆ ಆಗ್ಬೋದಿತ್ತು, ಅಲ್ಲಾದರೆ ಅಲ್ಲೇ ಸ್ಟಾಪ್ ಆಗಲಿಕ್ಕೂ ಚಾನ್ಸಸ್ ಇದೆ. ಯಾಕಂದರೆ ಕನ್ಸಿಲ್ಡ್ ಆಗುತ್ತೆ, ಕನ್ಸಿಲ್ಡ್ ಆಗುತ್ತೆ. ಅಂದರೆ ಅದೇ ನಾವು ಹಗ್ಗ ಬಿಟ್ಟರೆ ತುಂಬ ಕೋಣ ಕೂಡ ಅಲ್ಲೇ ನಿಲ್ತೆ, ತುಂಬ ಸ್ಪೀಡ್ ಓಡಲ್ಲ, ಮೆಲ್ಲ ಓಡುತ್ತೆ. ಆಗ ಪಕ್ಕದ ಕೋಣ ಓಡ್ತಾ ಇರ್ತದಲ್ಲ, ಅವರು ಹೇಗಾದ್ರೂ ಮೇಲೆ ಹಾಕ್ಲಿಕ್ಕೆ ನೋಡ್ತಾರೆ, ಅಲ್ಲಿ ಫೋರ್ಸ್ ಜಾಸ್ತಿ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಓಡುವವನಿಲ್ಲ, ಅದು ಕೋಣ ಮಾತ್ರ ಓಡ್ತಾ ಇದೆ, ಅದು ಮೆಲ್ಲ ಓಡುದು.
ಕೊಟ್ಟ ಹಾಗೆ ಹಾಗೆ ಅದು ಹಗ್ಗ ಕೈಯಲ್ಲಿ ಇದ್ರೆ ಮಾತ್ರ ನಾವು ಕೋಣ ಕೂಡ ಸ್ಪೀಡ್ ಆಗುತ್ತೆ, ಇಲ್ಲದ್ರೆ ಕೋಣ ತುಂಬಾ ಸ್ಲೋ ಆಗುತ್ತೆ. ನಾವು ಎಷ್ಟು ಹಗ್ಗವನ್ನು ಟೈಟ್ ಆಗಿ ಬಿಗಿದಾಗಿ ಹಿಡಿದ್ರೆ ಅಷ್ಟು ಕೋಣ ಓಡುದು ಜಾಸ್ತಿ. ನಾವು ಹಗ್ಗ ಏನಿಲ್ಲ ಸುಮ್ಮನೆ ಹಿಡ್ಕೊಂಡ್ರೆ ಕೋಣ ಓಡಲ್ಲ. ಹಾ, ಈಗ ನೀವು ಅಲ್ಲಿ ಬಿದ್ದಾಗ, ಈಗ ಸಾಮಾನ್ಯವಾಗಿ ನಾವು ಬಿದ್ದ ಕೂಡಲೇ ಕೈ ಕಾಲ ಬಿಡ್ತೇವೆ. ಅಂದ್ರೆ ನಿಮ್ಗೆ ಆ ನೋವಾಗಿಲ್ವಾ? ನೀವು ಆದ್ರೂ ಹಿಡ್ಕೊಂಡೇ ಇದ್ರಿ ಆ ಸಂದರ್ಭದಲ್ಲಿ? ಅದೆಲ್ಲ ನನಗೆ ಅಷ್ಟು ನೆನಪಾಗ್ಲಿಲ್ಲ ಅವಾಗ. ಅವಾಗ ನನ್ನ ಒಂದು ಮೈಂಡ್ ಅಲ್ಲಿ ಇದ್ದದ್ದೇ ನಮ್ಮ ಕೋಣ ವಿನ್ ಆಗ್ಬೇಕು, ಅಂದ್ರೆ ನನ್ನಲ್ಲಿ ಶ್ರೀಕಾಂತ್ ಭಟ್ರ ಕೋಣ ವಿನ್ ಆಗ್ಬೇಕು. ಒಂದು ದನಿಯವರಿಗೆ ಒಂದು ಕೋಣ ವಿನ್ ಆಗುವಾಗ ಎಷ್ಟು ಸಂತೋಷ ಆಗುತ್ತೆ ಅಷ್ಟೇ ಈ ಓಡಿಸುವವನಿಗೆ ಕೂಡ ಸಂತೋಷ ಆಗುತ್ತೆ. ಆಗ ನನಗೆ ಅಂದ್ರೆ ಭಟ್ರೆ ನಮ್ಮ ನಂದಲಿಗೆ ಶ್ರೀಕಾಂತ್ ಭಟ್ರಿಗೆ ಸಂತೋಷ ಆಗುವಾಗ ನಮಗೆ ನೋಡ್ಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಅಂದ್ರೆ ಅವರು ಅಂತ ದನಿ ಎಲ್ಲಿ ಸಿಗಲ್ಲ. ಅವರು ಕೋಣ ಗೆಲ್ಲಿ ಸೋಳ್ಳಿ ಎಲ್ಲ ಟೈಮಲ್ಲಿ ಒಂದೇ ತರ ಇರ್ತಾರೆ. ಒಂದು ನಮ್ಮಿಂದ ತಪ್ಪಾದ್ರೂ ಆ ತರ ಏನು ಬೈಯಲ್ಲ, ತೊಂದರೆ ಇಲ್ಲ, ಇನ್ನೊಂದು ಕಂಬಳ ಇದೆಯಲ್ಲ ಅಂತ ಹೇಳ್ತಾರೆ. ಅಂತ ದನಿ ಎಲ್ಲಿ ಸಿಗಲ್ಲ ನಮ್ಗೆ. ಸ್ವಲ್ಪ ಕಾಲಿಗೆ ಅಷ್ಟೇ, ಬೇರೆ ಏನಾಗ್ಲಿಲ್ಲ. ಅಥವಾ ಈ ಹಿಂದೆ ನೀವೇನಾದ್ರು ಬಿದ್ದು ಈ ತರ ಕಂಬಳದಲ್ಲಿ, ಈಗ ನೀವು ಕಳೆದ 2 ವರ್ಷಗಳಿಂದ ಮಾತ್ರ ಸ್ಟಾರ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ, ಸೊ ಈಗ ಮೊನ್ನೆ ಬಿದ್ದ ಹಾಗೆ ಇದ್ರ ಮುಂಚೆ ಏನಾದ್ರು ಆಗಿದೆಯಾ ನಿಮಗೆ? ಇಲ್ಲ, ಮೊನ್ನೆ ಬಿದ್ದಾಗೆ ನಾನು ಬೀಳಲಿಲ್ಲ. ಅದು ಫಸ್ಟ್ ಟೈಮ್ ನಂದು ಆದದ್ದು. ನಾನಂದ್ರೆ ಅದಕ್ಕಿಂತ ಮುಂಚೆ ಕಂಬಳದಲ್ಲಿ ಇದೇ ಸೀಸನಲ್ಲಿ ಬಾರಾಡಿ ಬೀಡಿಯಲ್ಲಿ ನಮಗೆ ಫಸ್ಟ್ ಮೆಡಲ್ ಆಯಿತು. ನಾನೇ ಓಡಿಸಿ ಅದೇ ಕೋಣವನ್ನು. ಅದು ಅಲ್ಲಿ ಫಸ್ಟ್ ಮೆಡಲ್. ಅದಕ್ಕಿಂತ ಮುಂಚೆ ಕಳೆದ ಸೀಸನಲ್ಲಿ ಅದೇ ಬಾರಾಡಿ ಬೀಡಲ್ಲಿ ನಾನು ಬಿದ್ದು, ಮಂಜೋಟಿಯಲ್ಲಿ ಬಿದ್ದು, ಅದು ಕೋಣ ಓಡಿಸಿ ಬಿದ್ದದಲ್ಲ, ಕೋಣ ಮೇಲೆ ಬಂದ ಮೇಲೆ ನನಗೆ ಕೋಣದ ಹಿಂದೆ ಇಲ್ಲಿಗೆ ನನ್ನ ಬೆನ್ನಿಗೆ ಸ್ವಲ್ಪ ತಾಗಿತ್ತು. ನಾನಂದರೆ ಓಡಿದ ಮೇಲೆ ತಿರುಗಿ ನೋಡಿದ್ದು ಸೆನ್ಸರ್ ಯಾವುದು ಲೈಟ್ ಹೊತ್ತುತ್ತದೆ ಅಂತ. ಆ ಸೆನ್ಸರ್ ಲೈಟ್ ಹೊತ್ತುವ ನೋಡುವಲ್ಲಿ ಈ ಕೋಣ ಓಡುವ ಸ್ಪೀಡಲ್ಲಿ ಮೇಲೆ ಮಂಜೋಟಿಯಲ್ಲಿ ಅದು ನನ್ನ ಇಲ್ಲಿಗೆ ಸೊಂಟಗೆ ತಾಗಿತ್ತು. ಆವಾಗ ನಾನು ಬಿದ್ದು ಕೆಳಗೆ ಕೈ ಇಟ್ಟಾಗಿ ನನ್ನ ಕೈಯಲ್ಲಿ ಕಟ್ಟಾಯಿತು. ಕೈ ಕಟ್ಟಾಗಿ ಅಂದರೆ ಎಲುಬು ಕೂಡ ಕಟ್ಟಾಗಿದೆ. ಇವಾಗ ಕೂಡ ರಾಡ್ ಇದೆ, ಇದರಲ್ಲಿ ಬೋಲ್ಟ್ ಕೂಡ ಇದೆ. ಹೌದು, ಆಗ್ಲಿಲ್ಲ ಇಲ್ಲ ನನಗೆ. ಅಂದ್ರೆ ಡಾಕ್ಟರ್ ಕೂಡ ಹೇಳಿದ್ರು, ನಿನಗೆ ಧೈರ್ಯ ಇದ್ರೆ ಮಾತ್ರ ನೀನು ಕೋಣ ಓಡಿಸ್ಬೋದು, ಧೈರ್ಯ ಇಲ್ಲಾದ್ರೆ ಬೇಡ ಬಿಡು, ನಿನಗಾಗಲ್ಲ. ನನಗೆ ಒಂದು ಸ್ವಲ್ಪ ಧೈರ್ಯ ಸ್ವಲ್ಪ ಜಾಸ್ತಿ ಇತ್ತು, ಅದ ಕಾರಣ ಓಡಿದೆ. ಕಳೆದ ಇದರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಬಿ ಟೀಮ್ ಅಲ್ಲಿ ನಿಮಗೆ ಸಿಲ್ವರ್ ನಿಮಗೆ ಬರ್ತದೆ ಅಂತ ಹೇಳಿದ್ರು. ಈಗ ಮೊನ್ನೆದಲ್ಲಿ ಚಿನ್ನ ಗೆದ್ರಿ, ಬಿದ್ರು ಕೂಡ ಆ ಕ್ಷಣದಲ್ಲಿ ಬಿಡದೆ ನೀವು ಚಿನ್ನ ಗೆದ್ರಿ. ಆ ಮೂಮೆಂಟ್ ಹೇಗಿತ್ತು ಅಂತ? ತುಂಬಾ ಸಂತೋಷವಾಗಿತ್ತು. ಅಂದ್ರೆ ನನ್ನ ಕಂಬಳದ ಬಂದದೇ ಉದ್ದೇಶ ಅಂದ್ರೆ ನಾನು ಕಬಡ್ಡಿ ಆಟ ಆಡ್ತಾ ಇದ್ದೆ ಕೇರಳದಲ್ಲಿ. ಕಬಡ್ಡಿ ನನಗೆ ಏನಾದ್ರೂ ಒಂದು ಸ್ವಲ್ಪ ಹೆಸರು ಮಾಡ್ಬೇಕಂತ ತುಂಬಾ ಇದಿತ್ತು, ಇಂಟ್ರೆಸ್ಟ್ ಇತ್ತು. ಅದು ಆಗ್ಲಿಲ್ಲ. ಕಬಡ್ಡಿಯಲ್ಲಿ ಹೆಸರು ಮಾಡ್ಬೇಕು ತುಂಬಾ ಕಷ್ಟ ಉಂಟು. ಆ ತರ ಅಂದ್ರೆ ಕಂಬಳದಲ್ಲಿ ಕೂಡ ಹೆಸರು ಮಾಡ್ಲಿಕ್ಕೆ ಸುಲಭ ಅಂತ ಏನಿಲ್ಲ. ಕಬಡ್ಡಿಗಿಂತ ಜಾಸ್ತಿ ಕಷ್ಟ ಇದ್ರಲ್ಲಿ ಹೆಸರು ಮಾಡ್ಬೇಕಾದ್ರೆ. ಯಾವ್ದಾದ್ರಲ್ಲಿ ಮಾಡ್ಬೇಕು ಅಂತ ಇತ್ತು ನನಗೆ. ಅದೊಂದು ಹೇಗಾದ್ರೂ ಒಂದು ಮಾಡ್ಬೇಕು ಅಂತ ಹೆಸರು ಮಾಡ್ಬೇಕು. ಅದು ನನ್ನ ಭಾಗ್ಯದಲ್ಲಿ ನಂದಲಿಕೆ ಶ್ರೀಕಾಂತ್ ಭಟ್ರು ನನಗೆ ಹಗ್ಗ ಕೊಟ್ಟ ಕಾರಣ, ಕೋಣ ಓಡಿಸ್ಲಿಕ್ಕೆ ಕೊಟ್ಟ ಕಾರಣ ಹೆಸರು ಮಾಡ್ಲಿಕ್ಕೆ ಆಯ್ತು. ಅದು ಕೂಡ ಅಲ್ಲದ್ರೆ ಇಲ್ಲ, ಇವರು ಕ್ಯಾಂಪ್ ಕೂಡ ಮಾಡ್ಲಿಲ್ಲ ಆದ್ರೆ, ಇವಾಗ ಗುಣಪಾಲ್ ಕಡಂಬ ಅವರು ಅಂತ ಕ್ಯಾಂಪ್ ಕೂಡ ಮಾಡ್ಲಿಲ್ಲ ಆದ್ರೆ ನಾನು ಕೋಣ ಕೂಡ ಓಡಿಸ್ತೀನಿ ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕೂ ಇಲ್ಲ. ಈಗ ನಾವು ಕಂಬಳದ ಕೋಣಗಳದ್ದು ಅಂದ್ರೆ ಎಲ್ಲಾ ಕಡೆ ಒಂದೇ ತರ ಇರುವುದಿಲ್ಲ, ಅದಕ್ಕೆ ಅವುಗಳಿಗೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗ್ಬಹುದು. ಅಥವಾ ಅವುಗಳನ್ನ ನೀವು ಹೇಗೆ ಅಂದ್ರೆ ಅದ್ರ ಜೊತೆ ಬಾಂಡಿಂಗ್ ಹೇಗೆ ಇಟ್ಕೊಳ್ತೀರಾ? ಅದು ನಾವು ಎಲ್ಲ ಒಂದು ದಿವಸದಲ್ಲಿ ಪ್ರೈಸ್ ಹೊಡೆದ್ರೆ ಚಿನ್ನದ ಪದಕ, ಮರುದು ಕಂಬಳದಲ್ಲಿ ಕೂಡ ಹೊಡಿಬಹುದು ಅಂತ ನಮ್ಗೆ ಭರವಸೆ ಇರುವುದಿಲ್ಲ. ನಮ್ಮ ಒಮ್ಮೊಮ್ಮೆ ಈ ಕಂಬಳದಲ್ಲಿ ಹೊಡೆದ್ರು ಮತ್ತೊಂದು ಕಂಬಳದಲ್ಲೂ ಕೂಡ ವಿನ್ ಆಗುತ್ತೆ. ಒಂದೊಂದು ದಿವಸ ಅದಕ್ಕೂ ಕೂಡ ಸ್ವಲ್ಪ ಮೂಡ್ ಆಫ್ ಆಗಿರುತ್ತೆ ಕೋಣ. ಅದು ನಮ್ಗೆ ಗೊತ್ತಾಗುತ್ತೆ ಕೋಣ ತರ ಒಂದೊಂದು ಕಂಬಳದಲ್ಲಿ ಹೇಗೆ ಜೋಶ್ ಇರುತ್ತೆ ಅಂತ. ಮೊನ್ನೆ ಕಂಬಳದಲ್ಲಿ ನಮ್ಗೆ ಕೂಡ ಗೊತ್ತಿತ್ತು ಸ್ವಲ್ಪ ಕೋಣ ಜೋಶ್ ಇರುವಾಗ ಫೈನಲ್ ಹೇಗಾದ್ರೂ ಬರ್ಬೋದು ಈ ಕೋಣ ನಮ್ದು ಅಂದ್ರೆ ಸ್ವಲ್ಪ ಜೋಶ್ ಇತ್ತು. ಕನೆಕ್ಷನ್ ಅಂದ್ರೆ ನಮ್ಗೆ ಪ್ರಾಕ್ಟೀಸ್ ಇಂದ ಸ್ಟಾರ್ಟ್ ಆದ್ರೂ ಕಂಬಳ ಎಂಡ್ವರೆಗೆ ನಾವು ಅದರೊಟ್ಟಿಗೆ ಇರುತ್ತೆ. ಶನಿವಾರ ಮತ್ತೆ ಭಾನುವಾರ ಅದರೊಟ್ಟಿಗೆ ನಾವು ಇರುತ್ತೇವೆ. ಆವಾಗ ನಮ್ದು ಕೋಣಗೆ ಮನುಷ್ಯರಿಗಿಂತ ಜಾಸ್ತಿ ಬುದ್ಧಿ ಇರುತ್ತೆ. ನಾವು ಎಂತ ಹೇಳಿದ್ರು ಅದಕ್ಕೆ ಅರ್ಥ ಆಗುತ್ತೆ ಕೋಣಕ್ಕೆ. ಹಾಗೆ ಬಾಂಧವ. ಹೌದೌದು. ಈಗ ಅಂದ್ರೆ ಈಗಿನ ಲೇಟೆಸ್ಟ್ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಕಳೆದ ಒಂದು 3-4 ವರ್ಷಗಳಿಂದ
ಕಂಬಳದಲ್ಲಿ ಯುವಕರೇ ಜಾಸ್ತಿ ಇದ್ದಾರೆ, ಅಂದ್ರೆ ಯುವಕರು ಜಾಸ್ತಿ ಆಗ್ತಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಟೈಮಿಂಗ್ ಇರ್ಬೋದು, ರೇಸ್ ಅಲ್ಲಿ ಇರ್ಬೋದು, ಮೆಡಲ್ಗಳು ಇರ್ಬೋದು, ಆಮೇಲೆ ರೆಕಾರ್ಡ್ಗಳು ಆಗ್ತಾ ಇದೆ. ಸೊ ವರ್ಷದಿಂದ ವರ್ಷಕ್ಕೆ ಒಬ್ಬೊಬ್ರು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ. ಇಷ್ಟು ಕಾಂಪಿಟೇಷನ್ ಇರುವಾಗ ಸೊ ಇದು ತುಂಬಾ ಕಾಂಪಿಟೇಷನ್ ಇದೆ ಅಂತ ಅನಿಸ್ತಾ ಉಂಟು ನಿಮ್ಗೆ? ತುಂಬ ಇದೆ ಕಾಂಪಿಟೇಷನ್ ಅಂದ್ರೆ ಕಂಬಳದಲ್ಲಿ ತುಂಬಾ ಇದೆ, ಎಲ್ಲ ಟಫ್ ಕಾಂಪಿಟೇಷನ್. ಅದು ಕೂಡ ಹಗ್ಗ ಹಿರಿಯದಲ್ಲಿ ತುಂಬಾ ಟಫ್ ಕಾಂಪಿಟೇಷನ್. ಅದರಲ್ಲಿ ನೋಡುವವರಿಗೆ ಹೇಳ್ಬೇಕು, ಅದರಲ್ಲಿ 15 ಜೊತೆ ಬರೋದು ಅಷ್ಟೇ. ಅದರಲ್ಲಿ ಫಸ್ಟ್ ಯಾರು ಹೊಡಿ, ಈ 15 ಜೊತೆ ಬರ್ತದಲ್ಲ, ಅದು ಕೂಡ 15 ಜೊತೆ ಕೂಡ ಟಫೇ. ಎಲ್ಲ ದನಿಯವರು ಕೂಡ ನಮ್ಗೆ ಪ್ರೈಸ್ ಆಗ್ಬೇಕಂತವೇ ಬರುವುದು ಉದ್ದೇಶ ಇಟ್ಕೊಂಡು, ಯಾರು ಸೋಲ್ಬೇಕಂತ ಕಂಬಳಕ್ಕೆ ಬರಲ್ಲ. ಎಲ್ಲರೂ ಅದೇ ಉದ್ದೇಶದ ಇಟ್ಕೊಂಡು ದೇವರು ಯಾರಿಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಇಲ್ಲಿಯವರೆಗೆ ನೀವು ಎಷ್ಟು ಕಂಬಳಗಳಲ್ಲಿ ಗೆದ್ದಿದ್ದೀರಾ? ಎಷ್ಟು ಮೆಟ್ಲು ಗೆದ್ದಿದ್ದೀರಾ? ನಾನು ಈ ಸೀಸನ್ ಅಲ್ಲಿ 2 ಫಸ್ಟ್ ಹಗ್ಗ ಹಿರಿಯದಲ್ಲಿ, ಕಳೆದ ಸೀಸನ್ ಅಲ್ಲಿ ನೇಗಿಲು ಹಿರಿಯದಲ್ಲಿ 1 ಸೆಕೆಂಡ್, ಹಗ್ಗ ಹಿರಿಯದಲ್ಲಿ 1 ಸೆಕೆಂಡ್. ಈಗ ನೀವು ಕಂಬಳದ ಒಂದು ಟ್ರೈನಿಂಗ್ ಮುಗಿಸಿ ಒಂದು ಇಮಿಡಿಯೇಟ್ ಆಗಿ ನಿಮಗೆ ಇಷ್ಟು ರೇಸ್ ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಸೊ ನಿಮ್ಮ ಜೊತೆಗೆ ಟ್ರೈನಿಂಗ್ ತಗೊಂಡವರು ಇದ್ದಾರೆ ಈಗ ರೇಸ್ ಅಲ್ಲಿ? ಇದ್ದಾರೆ ನನ್ನ ಜೊತೆ ತಗೊಂಡು ನಾವು ಅಂದ್ರೆ 33 ಜನ ಸೆಲೆಕ್ಷನ್ ಆಗಿದ್ವಿ ಅವತ್ತು. ಅದರಲ್ಲಿ 33 ಜನ ಕೂಡ ಈಗ ಓಡಲ್ಲ. ಒಂದು ಜಾಸ್ತಿ ಅಂದ್ರೆ 6-7 ಜನ ಇದ್ದಾರೆ. ಅದರಲ್ಲಿ ಕೂಡ 6-7 ಜನ ಕೂಡ ಎಲ್ಲ ದೊಡ್ಡ ದೊಡ್ಡ ಕೋನವನ್ನು ಓಡಿಸುವುದಿಲ್ಲ. ದೊಡ್ಡ ಕೋನ ಓಡಿಸುವುದು ಒಂದು 4-5 ಜನ ಇದ್ದಾರೆ. ಒಂದು ಹಗ್ಗ ಹಿರಿಯದಲ್ಲಿ ಒಂದು ನಾನು, ಮತ್ತೊಂದು ರಕ್ಷಿತ್ ಶೆಟ್ಟಿ ಮಂಗಲ್ಪಾಡಿ, ಒಂದು ಸ್ಪಂದನ್ ಉಜಿರೆ ಅಂತ ಅವನೊಬ್ಬ ಇದ್ದಾನೆ, ಮತ್ತೊಂದು ಒಂಟಿಕಟ್ಟೆ ರಿತೇಶ್ ಅವನು, ಮತ್ತೆ ಸುದರ್ಶನ್. ಈಗ ಅಂದ್ರೆ ನೀವು ಟ್ರೈನಿಂಗ್ ಅಲ್ಲಿ ಒಂದು 30 ಜನ ಇದ್ರು ಕೂಡ ನಿಮಗೆ ತುಂಬಾ ಸೀಮಿತ ಪರ್ಸನ್ಗಳಿಗೆ, ತುಂಬಾ ಕಮ್ಮಿ, ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಹೋದ್ರೆ ಒಂದು 25% ಜನರಿಗೆ ಅಷ್ಟೇ ಅವಕಾಶ ಸಿಗುವಂತದ್ದು. ಹೌದು. ಅಂತದ್ರಲ್ಲಿ ನಿಮಗೆ ಅಂತ ಅವಕಾಶ ಸಿಕ್ಕಿದೆ, ಅದರ ಬಗ್ಗೆ ನೀವೇನು? ಅದೇ ನಾನು ಹೇಳಿದ್ದೀನಲ್ಲ ಮೊದಲೇ, ಅದು ಭಾಗ್ಯ ಅಂತ ಹೇಳ್ಬೇಕಷ್ಟೇ, ಮತ್ತೆ ಏನಿಲ್ಲ ಅದರಲ್ಲಿ. ನಮ್ದ್ರೆ ನಾವು ಸ್ವಲ್ಪ ಅಂದ್ರೆ ಯಾವುದಾದ್ರು ಸ್ಪೋರ್ಟ್ಸ್ನಲ್ಲಿ ತಾಗಿದ್ರೆ ಮನೆಯಲ್ಲಿ ಕೂತ್ಕೊಂಡು ಅವರಿಗೆ ಆಗಲ್ಲ. ಇದು ಕಂಬಳ, ಕಬಡ್ಡಿ ಯಾವುದು ಕೂಡ ಆಗಲ್ಲ. ತಾಗಿದ್ರೆ ನೋವಾಗುತ್ತೆ. ಈ ತಾಗಿದ್ರು ನೋವು ಮರೆಯೋರಿಗೆ ಮಾತ್ರ ಇದು ಕಂಬಳ, ಕಬಡ್ಡಿ ಆ ಥರದ್ದು ಯಾವುದಾದ್ರೂ ಇದಾಗ್ಬೋದು. ಡಯಟ್ ಏನಿಲ್ಲ, ಅಂದರೆ ಫುಡ್ ಕೂಡ ನಾವು ಮೇಂಟೈನ್ ಮಾಡ್ಬೇಕು. ಈ ಔಟ್ಸೈಡ್ ಫುಡ್ ಯಾವುದು, ಈ ಫ್ರೈಡ್ ರೈಸ್, ನೂಡಲ್ಸ್ ಆ ಥರದ್ದು ಯಾವುದು ತಿನ್ನಬಾರ್ದು. ಒಳ್ಳೆ ಮನೆಯಲ್ಲೇ ಗಂಜಿ ಆ ಥರದ್ದು, ತಂಜನ ಅಂತ ಹೇಳ್ತಾರಲ್ಲ, ಅದೆಲ್ಲ ಊಟ ಮಾಡಬೇಕು. ಮತ್ತು ಸ್ವಲ್ಪ ಯಾವುದು ಪ್ರೋಟೀನ್ ಐಟಮ್ ಅದೆಲ್ಲ ತಿನ್ನಬೇಕು, ಯಾವುದೆಲ್ಲ ನಮಗೆ ಬಾಡಿಗೆ ಒಳ್ಳೆಯದು. ಈಗ ಹಸಿ ಮೊಟ್ಟೆ ಆ ಥರದ್ದು, ಮತ್ತು ಪಚ್ಚೆ ಸಾರು, ಅದು ನೀರಿಗೆ ಹಾಕಿದರೆ ಇದು ಬರ್ತದಲ್ಲ ಆ ಥರದ್ದು, ಬಾದಾಮ್ ಆ ಥರದ್ದೆಲ್ಲ ಸ್ವಲ್ಪ ಮಾಡಬೇಕು. ಟೈಮ್ ಊಟ ಮಾಡಬೇಕು ಆ ಥರ. ವರ್ಷ ಪೂರ್ತಿ ಮಾಡಿದರೆ ಒಳ್ಳೆಯದು. ಅಂದರೆ ವರ್ಷ ಪೂರ್ತಿ ಮಾಡಲ್ಲ ಯಾರು. ನಾನು ವರ್ಷ ಪೂರ್ತಿ ಮಾಡೋದಿಲ್ಲ. ನಾನು ಈ ಸೀಸನ್ ಬರೋ ಟೈಮಲ್ಲೇ ಆ ಥರ ಸ್ವಲ್ಪ ಟ್ರೈ ಮಾಡ್ತೀನಿ. ಮತ್ತು ಬ್ಯಾಡ್ ಹ್ಯಾಬಿಟ್ ಕೂಡ ಯಾವುದು ಇರಬಾರ್ದು ಇದಕ್ಕೆ. ಕಂಬಳದಾಗ ಡ್ರಿಂಕ್ಸ್ ಆಗಿರಲಿ, ಸ್ಮೋಕ್ ಆಗಿರಲಿ, ಯಾವುದಿದ್ರೂ ನಮಗೆ ಸ್ಟ್ಯಾಮಿನಾ ಬರಲ್ಲ. ಸ್ಟ್ಯಾಮಿನಾ ಬೇಕು ಇದಕ್ಕೆ ತುಂಬ. ಅಂದ್ರೆ ಈಗ ತುಂಬಾ ಸಣ್ಣ ಪ್ರಾಯದಲ್ಲಿ ನೀವು ಕಂಬಳ ಜಗತ್ತಿಗೆ ಇಳಿದಿದ್ದೀರಾ, ಅಂತೂ ಮೆಡ್ಲ್ಗಳೆಲ್ಲ ಗೆಲ್ತಾ ಇದ್ದೀರಾ. ಈ ಗೆಲುವು ನಿಮ್ಮನ್ನ ಹೀಗೆ ಮುಂದುವರಿತಾ ಹೋಗ್ಲಿ ಅಂತೇಳಿ ನಮ್ಮ ಆಶಯ. ಧನ್ಯವಾದ. ಥ್ಯಾಂಕ್ ಯು ಸರ್.